ವೇಗವಾಗಿ ಬದಲಾಗ್ತಾ ಇರುವ ಜೀವನ ಶೈಲಿ, ಉದ್ಯೋಗದ ಒತ್ತಡ, ನಗರ ಜೀವನದ ಆಕರ್ಷಣೆಗಳ ನಡುವೆ ಕೃಷಿ ಮತ್ತು ಹೈನುಗಾರಿಕೆ ನಿಧಾನವಾಗಿ ಮರೆಯಾಗುತ್ತಿದೆ. ಪರಿಸ್ಥಿತಿ ಹೀಗಿರುವಾಗ ಉಡುಪಿಯ ಯಶಸ್ವಿ ಗುತ್ತಿಗೆದಾರರೊಬ್ಬರು ತಮ್ಮ ಬಿಡುವಿಲ್ಲದ ವೃತ್ತಿ ಬದುಕಿನ ನಡುವೆಯೂ ಹೈನುಗಾರಿಕೆಯನ್ನ ನಡೆಸುತ್ತಾ ಇತರರಿಗೆ ಮಾದರಿಯಾಗಿದ್ದಾರೆ. ಯಾರು ಆ ವ್ಯಕ್ತಿ ಎಂಬುದಕ್ಕೆ ಈ ವರದಿ ನೋಡಿ. ಒಂದು ಕಾಲದಲ್ಲಿ ಮನೆಗಳಲ್ಲಿ ದನಗಳ ಸಾಕಣೆ ಸಾಮಾನ್ಯವಾಗಿತ್ತು. ಕುಟುಂಬದ ಆದಾಯದ ಜೊತೆಗೆ ಮಕ್ಕಳ ಶಿಕ್ಷಣ ಮತ್ತು ಮನೆಯ ಆರ್ಥಿಕ ಸ್ಥಿತಿಗೆ ಹೈನುಗಾರಿಕೆ ಬೆನ್ನೆಲುಬಾಗಿತ್ತು. ಆದ್ರೆ ಕಾಲ ಬದಲಾಗಿದೆ. ಕೂಡು ಕುಟುಂಬಗಳು ವಿಭಜನೆಗೊಂಡು ಪತಿ, ಪತ್ನಿ ಮತ್ತು ಮಕ್ಕಳಿಗೆ ಮಾತ್ರ ಸೀಮಿತವಾಗಿದೆ. ಉದ್ಯೋಗದ ಒತ್ತಡ, ಸಮಯದ ಕೊರತೆ ಹಾಗೂ ನಗರ ಜೀವನದ ವ್ಯಸ್ತತೆಯಿಂದ ಹೈನುಗಾರಿಕೆ ಬಹುತೇಕ ಮನೆಗಳಿಂದ ಮರೆಯಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆಯ ಕಾಪು ಮೂಲದ ಯಶಸ್ವಿ ಗುತ್ತಿಗೆದಾರ ಅಯೋಧ್ಯ ಸುರೇಶ್ ಶೆಟ್ಟಿ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ. ಕೃಷಿ ಕುಟುಂಬದಲ್ಲಿ ಬೆಳೆದ ಸುರೇಶ್ ಶೆಟ್ಟಿ ಅವರ ಮನೆಯಲ್ಲಿ ಒಂದು ಕಾಲದಲ್ಲಿ ಹಟ್ಟಿ ತುಂಬಾ ದನಗಳಿದ್ವು. ಕ್ರಮೇಣ ಕೆಲಸದ ಒತ್ತಡದಿಂದ ದನ ಸಾಕಣೆ ದೂರವಾದರೂ ಇಂದು ಮತ್ತೆ ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆಧುನಿಕ ತಂತ್ರಜ್ಞಾನವನ್ನ ಬಳಸಿ ನಿರ್ಮಿಸಿರುವ ಹಟ್ಟಿಯಲ್ಲಿ 40ಕ್ಕೂ ಹೆಚ್ಚು ದನಗಳನ್ನು ಸಾಕ್ತಾ ಇದ್ದಾರೆ. ವಿವಿಧ ತಳಿಗಳ ದನಗಳ ಆರೈಕೆ ನಿರ್ವಹಣೆಯಲ್ಲಿ ಸಿಬ್ಬಂದಿಯೊಂದಿಗೆ ಸ್ವತಃ ಸುರೇಶ್ ಶೆಟ್ಟಿ ಕೂಡ ಕೈ ಜೋಡಿಸ್ತಾರೆ. ನಾನು ಸುಮಾರು 41-42 ವರ್ಷದಿಂದ ಲೋಕೋಪಯೋಗಿ ಇಲಾಖೆಯ ಗುತ್ತಿಗೆದಾರನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಆದರೂ ನನ್ನ ಮೂಲ ಆಶಯ ಇರುವುದು ಈ ಕೃಷಿಯ ಬಗ್ಗೆ, ದನಕರುಗಳನ್ನು ಸಾಕುವುದು. ನಾನು ಸಸ್ಯಾಹಾರಿಯಾಗಿದ್ದರೂ ಕೋಳಿಯನ್ನು ಸಹ ಸಾಕ್ತೇನೆ ತುಂಬ ಆಸಕ್ತಿಯಿಂದ, ನಾಯಿ, ಕೋಳಿ ಎಲ್ಲ. ಹಾಗೆ ಹೈನುಗಾರಿಕೆ ದನಕರುಗಳನ್ನು ಬಾಲ್ಯದಿಂದಲೂ ನನ್ನ ತಾಯಿ ಎಷ್ಟು ವಿರೋಧಿಸಿದರೂ ಉತ್ತಮ ತಳಿಯ ಕರುಗಳನ್ನು ತಂದು ದನವನ್ನಾಗಿ ಮಾಡಿಸುವುದು ನಮಗೆ ತುಂಬ ಆಸಕ್ತಿ. ದನಕ್ಕೆ ಅಂತ ಕರುವನ್ನು ತಗೊಂಡುಕೊಂಡು ಹಾಗೆ ಕರುಗಳನ್ನು ದನ ಮಾಡುತ್ತಿದ್ದೆ. ನಾನು ಕಾಲೇಜಿಗೆ ಹೋಗ್ತಿರುವಾಗಲೂ ನಮ್ಮ ಹತ್ರ 3-4 ದನ ಇರುತ್ತಿತ್ತು. ಧಾರ್ಮಿಕ ಪರಂಪರೆಯಿಂದ ಬಂದವರಾದ್ದರಿಂದ ನಾವು ದನ ಕರುಗಳನ್ನು ಅಂದರೆ ದೇವರ ಪೂಜೆ ಮಾಡುವಾಗ ಹೇಳ್ತಾರೆ 13,000 ದೇವತೆಗಳು ಒಂದು ದನದಲ್ಲಿ ಇದೆ ಎಂದು. ಅದು ಅಷ್ಟು ನಿಜವೂ ಆಗಿರುವುದು ಸತ್ಯವೆಂದಾದರೆ ಒಂದು ದನವನ್ನು ಸಾಕೋದ್ರಿಂದ ಅಷ್ಟು ಒಳ್ಳೆಯ ಪುಣ್ಯ ಬರುವುದಾದರೆ ನಾವು ಯಾಕೆ ಸಾಕಬಾರದು? ಅದನ್ನು ಗೋಶಾಲೆಯನ್ನು ಮಾಡಿ ಅದನ್ನು ಯಾಕೆ ಸಾಕಬಾರದು ಎಂದು ನನ್ನ ಮನಸ್ಸಿನಲ್ಲಿ ಯೋಚಿಸಿ ದೇವರ ದಯೆಯಿಂದ ಈಗ ಒಂದು 3-4 ದನ ಇದ್ದದ್ದು ಸಾಧಾರಣ ಈಗ ಒಂದು 40-42 ತನಕ ದನ ಒಟ್ಟಿಗೆ ದನ ಕರು ಎಲ್ಲ ಸೇರಿ 42 ದನ ಕರುಗಳನ್ನು ಸಾಕ್ತಾ ಇದ್ದೇವೆ. ಹೈನುಗಾರಿಕೆಯಲ್ಲಿ ನನಗೆ ತುಂಬಾ ಸಂತೋಷ ಸಿಗ್ತಾ ಇದೆ. ಯಾವುದೇ ಒತ್ತಡವಿಲ್ಲದೆ ಪ್ರತಿದಿನ ಈ ಕೆಲಸದಲ್ಲಿ ತೊಡಗಿಸಿಕೊಳ್ತೇನೆ. ಹೈನುಗಾರಿಕೆಯ ಮೇಲಿನ ಪ್ರೀತಿಗೆ ಕುಟುಂಬದವರ ಸಹಕಾರವೂ ಸಿಕ್ಕಿದ್ದು ಅವರು ಕೂಡ ಈ ಕಾರ್ಯದಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ದಾರೆ. ನನ್ನ ಈ ಕೆಲಸದಲ್ಲಿ ನನ್ನ ಕುಟುಂಬದವರು ಕೈ ಜೋಡಿಸ್ತಾರೆ. ಅವರ ಪ್ರೋತ್ಸಾಹವೇ ನನಗೆ ದೊಡ್ಡ ಶಕ್ತಿ ಅಂತಾರೆ ಸುರೇಶ್ ಶೆಟ್ಟಿ. ನಮ್ಮಲ್ಲೇ ಸ್ಥಳೀಯವಾಗಿ ಸ್ಥಳೀಯ ದನ ಮತ್ತು ಗೀರ್, ಸಾಯಿರ್ವಾಲ, ಹಾಲಸ್ಟೈನ್, ಜರ್ಸಿ ಎಲ್ಲ ದನಗಳು ಇದೆ. ಅಂದರೆ ನಾವು ಪೇಟೆಗೆ ಇಲ್ಲ ಬೆಂಗಳೂರಿಗೆ ಹೊರದೇಶಗಳಿಗೆ ಹೋಗುವುದಕ್ಕಿಂತ ನಮ್ಮಲ್ಲೇ ಇದ್ದಂಥ ದನಗಳಲ್ಲಿ ಲಾಭದಾಯಕವಾಗಿ ಪರಿವರ್ತಿಸಲು ಸಾಧ್ಯ. ಕೃಷಿಯಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳುವುದಾದರೆ ನಾವು ಯಾವುದೇ ಸರ್ಕಾರಿ ಉದ್ಯೋಗ ಆ ಕುರ್ಚಿಯ ಮೇಲೆ 10 ಗಂಟೆ ಕಂಪ್ಯೂಟರ್ನೆದುರು ಕೂತ್ಕೊಳ್ಳುವುದಕ್ಕಿಂತ ನಮ್ಮ
ಆರೋಗ್ಯದ ದೃಷ್ಟಿಯಿಂದ ಆಗಲಿ ಸಂಪಾದನೆ ದೃಷ್ಟಿಯಾಗಲಿ ಇದು ಒಳ್ಳೆಯ ಬತ್ತಿ, ಖಂಡಿತ ನಷ್ಟವಂತೂ ಇಲ್ಲ. ಬೊಕ್ಕ ಎನ್ನ ಕಣ್ಣನಾಗ ಹೈನುಗಾರಿಕೆ ಬಗ್ಗೆ ಮಸ್ತ್ ಇಂಟ್ರೆಸ್ಟ್ ಯಾನರಿಗೆ ಸಪೋರ್ಟ್ ಅದು ಅರಿಗೆ ಮಲ್ತೊಂದುಲ್ಲೆ ಬೊಕ್ಕ ನಮ್ಮಡೊಂಜಿ 10-40 ಪೆತ್ತ ಕಂಜಿ ಪುರ ಒಟ್ಟು 40 ಮೊಟ್ಟ ಉಂಡು. ಮನೆ ಇಲ್ಲದ ಪೆತ್ತದ ಪೇರು ಅಂಚೆನೆ ನಮಗೆ ತೋಟ ಎಲ್ಲ ಮಸ್ತ್ ಉಂಡು. ತೋಟಗೂ ಗೊಬ್ಬರ ಪೂರಕ್ಲ ಎಡ್ಡೆನೆ ಅಪ್ಪಡು ಬೊಕ್ಕ ನಮ್ಮ ಹೆಲ್ತ್ ವೈಸ್ಗ್ಲ ಎಡ್ಡೆನೆ ಒಂದು ಮಾತಾಕ್ಲ ಎಡ್ಡೆನೆ ಮಸ್ತ್ ಮಂಡೆ ಟೆನ್ಷನ್ ಇತ್ತಂಡ ಇಡೇ ಬತ್ತ ಒಂಚೂರು ಮೈಂಡ್ ಎಲ್ಲ ಫ್ರೆಶ್ ಆದ ಉಪ್ಪುಂಡು. ಎಂಕಲೆಲ್ಲ ಮೆರ್ನೆಲ್ಲ ರಿಟೈರ್ಡ್ ಲೈಫು ಅಂಚದ ಅರೆಗ್ಲ ಮಸ್ತ್ ಖುಷಿ ಉಂಡು ನೆತ್ತ ಬಗ್ಗೆ. ಬೊಕ್ಕ ಎನ್ನ ಜೋಕುಲಿಯಾಗ್ಲ ಮಸ್ತ್ ಇಂಟ್ರೆಸ್ಟ್ ಉಂಡು ನೆತ್ತ ಅಂಚೆನೆ ಎನ್ನ ಮರ್ಮಲ್ನಗಲೆಲ್ಲ ಭಾರಿ ಖುಷಿ. ಅಗುಲ್ಲ ದಿನೋಲ ಬತ್ತಕ್ಕೆ ತಿಂಡಿ ಬಜೀರು ಬೊಕ್ಕ ಬೈ ಏನಾರ ಪುಂಡಿ ಪೂರ ಕೊರೊಂದೆಪ್ಪೇರು ಐತ ಬಗ್ಗೆ ಹಿಂಗೆ ಮಸ್ತ್ ಹೆಮ್ಮೆಲ ಒಂದು ಮಸ್ತ್ ಖುಷಿಲ ಒಂದು ಬನ್ನಗ ಜಾಗ ಪೂರ ಇತ್ತಿನಗುಲು ಬೆತ್ತ ತಾಂಕಣ್ಣನೆ ಎಡ್ಡೆ ಬನ್ನಗ ಉಪ್ಪಂದಿನಗಲೆ ಪಾಪ ತಾಂಕನ ಒಂದು ಉಪ್ಪುಜಿ ಅಣ್ಣ ನಮ್ಮ ಜಾಗ ಇತ್ತಿನಟ ಸರ್ ಅದು ನಮಕ್ ತಾಂಕೊಂಡ ಎಡ್ಡೆತೆ ಬನ್ನ ನಮ್ಮಕ್ಕೆ ಇಲ್ಲದ ಖರ್ಚಿಲ್ಲ ಪೋಪುಂಡು ತೋಟದ ಗೊಬ್ಬರ ಐಕ್ ನೆಕ್ಲ ಪೂರೆಕ್ಲ ಎಡ್ಡೆ ಬೊಕ್ಕ ನಮ್ಮಕ್ಕೆ ಏನೆಕ್ಲ ನಮ್ಮ ಪಿದೈ ಪೋದ್ ಬೇಲೆ ಮಲ್ಪನೆಡ್ದು ಒಂದು ಮಸ್ತ್ ಎಡ್ಡೆ ನಮಕ್. ಉದ್ಯಮ, ಗುತ್ತಿಗೆ ವ್ಯವಹಾರ ಮತ್ತು ಬ್ಯುಸಿ ಜೀವನದ ನಡುವೆಯೂ ಹೈನುಗಾರಿಕೆಯನ್ನ ಉಳಿಸಿ ಬೆಳೆಸ್ತಾ ಇರುವಂತಹ ಅಯೋಧ್ಯ ಸುರೇಶ್ ಶೆಟ್ಟಿ ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಿದ್ದಾರೆ. ಮರೆಯಾಗ್ತಾ ಇರುವಂತಹ ಹೈನುಗಾರಿಕೆಗೆ ಹೊಸ ಚೈತನ್ಯ ತುಂಬುವ ಕೆಲಸವನ್ನ ಅವರು ಮಾಡ್ತಾ ಇರೋದು ವಿಶೇಷ. ಪ್ರಮೋದ ಸುವರ್ಣ ಕಟಪಾಡಿ, ನಮ್ಮ ಕೂಡ್ಲ ನ್ಯೂಸ್ 24x7 ಉಡುಪಿ.